ಶುಭಾಶಯಕ್ಕೆ ದೇವತಾಗಿ ಅಂಜನೇಯ ಆಸಕ್ತಿ ಅಂಜನೇಯ ಆಸಕ್ತಿಗಳನ್ನು ಜಾಸ್ತಿ ಅಂಜನೇಯ ಎಲ್ಲ ಮಾತುಕತೆ ಇದ್ದಾಗಿ ಶುಭ ಸದಸ್ಯರಿಗೆ ಅನೇಕ ಎಲ್ಲ ಆಸಕ್ತಿಗಳನ್ನು ಗೌರವಪಡೆ ಎಲ್ಲ ತಂಡದ ಸ್ಥಾಪಕ ಶ್ರೀಯುತ ಸೂರಸಾಗರ್
ಸರ್ಪರಕ್ಷಣ ಹಾಗೂ ನಿರೀಕ್ಷಕ ಜಗತ್ತದ ವೈದ್ಯನಾಥನ ಚುನಾವಣೆ ನಮ್ಮ ಒಂದು ಬಾಲಕೃಷ್ಣರ
ವಿಶೇಷವಾದ ಜಾತ್ರೆದ ಪುಣ್ಯ ನಮ್ಮ ಸರ್ವ ಭಗವಂತರ ಮಹಾಮಾತೆಯನ್ನು ಆ ದೇವರನ್ನ ಸನ್ನಿಧಾನ ನಮಗೆ ಸಮರ್ಪಣೆ. ಆ ಮಲ್ಪಿನಂದಿನ ಸೇವನೆ ಬಾಲಕೃಷ್ಣ ದೇವರ ಸಂತೋಷದ ಸ್ವೀಕಾರ ಮಾಡುತ್ತದೆ. ಧನಮ್ಮದಾಯ ಶಕ್ತಿ ಪರೇಶಾಂ ಪರಪೀಡನಾಯ ಕಲಸ್ಯ ಸಾಧನ ವಿಪರೀತಮೇತ ಜ್ಞಾನಾಯ ದಾನಾಯ ಚ ರಕ್ಷಣಾಯ ಅಂತ ಕಂಡಾಗ ಮನುಷ್ಯಗೆ ಆಯನ ಜೀವನದ ಪ್ರಮುಖವಾದ ಬೋಡಾಪನ ಮೂಜಿ ವಿಷಯ ಅಂತ ಮಾಡ್ತೇವೆ. ಒಂಜಿ ವಿದ್ಯೆ ಐತ ಒಟ್ಟಿಗೆ ಧನ ಬಣ್ಣದ ಸಂಪತ್ತು ಐತ ಒಟ್ಟಿಗೆ ದೇಹದ ಶಕ್ತಿ. ಈ ಮೂಜಿ ಇನ್ನರ ಎಂಜ ಉಪಯೋಗ ಒಂಜಿ ವ್ಯಕ್ತಿ ಮಲ್ಪ ಐನ ಮಿತ್ತು ಆಯೆ ಎಡ್ಡೆ ಸ್ವಭಾವದಾಯನ ದುಷ್ಟ ಸ್ವಭಾವದಾಯನ ಪರಂಪರಂಚಿನ ನಿರ್ಣಯ ಶಾಸ್ತ್ರ ಮಲ್ಪೇವೆ. ಉದಾಹರಣೆಗೆ ಒಂಜಿ ವ್ಯಕ್ತಿಡ ಎಡ್ಡೆ ವಿದ್ಯೆ ಉಂಡು ಐನ ವಿನಾಕಾರಣವಾದ ಒಂಜಿ ಜಗಳಗ ಉಪಯೋಗ ಮಲ್ಪನವು ತಪ್ಪಾಪು. ಅವೇ ರೀತಿಯಾದ ಧನಮದಾಯ ಬಣ್ಣಗ ಆಯಡ ಬೋಡಾಯಿನಾದ ಸಂಪತ್ತುಂಡು ದುಡ್ಡುಂಡು ಅಂಡಲ ಒಂಜಿ ರೂಪಾಯಿ ಏರೆಗಲ ಪ್ರಯೋಜನ ನಾನಗಲ ಅಲ್ಲ ಕೂಡ ತೊಂದರೆ ಆಪುಣಿಗೆ. ಅಂಚನೆ ಶಕ್ತಿ ಪರೇಶಾಂ ಪರಪೀಡನಾಯ ದೇಹಡೆ ಎಡ್ಡೆ ಶಕ್ತಿ ಸಾಮರ್ಥ್ಯಗೆ ಮಾತ್ರ ಉಂಟು ನಾನಗ ವಿನಾಕಾರಣವಾದ ಅನವರಿಗೆ ತೊಂದರೆ ಕೊರಡಲ ಕೂಡ ಅವು ದುಷ್ಟ ಸ್ವಭಾವ ಅಂತ ಪಡಿತೇನೆ. ಅವಾಗ ಅಂಚಿತ್ತನ ಮನುಷ್ಯನ ಆ ವಿಚಾರಣ ವರ್ಪನಂಚಿನ ಭೇದ ಭೇದ ದುಷ್ಟ ಸ್ವಭಾವಗಳು ಮಾತ್ರ ಸತ್ಸ್ವಭಾವವಾದ ಹೆಚ್ಚ ಪರಿಹಾರ ಹಾಕೊಂಡು ಕೇಳಿದಾಗ ಆ ವಿದ್ಯೆ ಉಂಡು ನನಗ ನನ್ನವರಿಗೆ ಇನ್ನು ದಾನ ಮಾಡ್ಕೊಡುಗೆ ನಮ್ಮ ದುಡ್ಡು ಉಂಡು ನನಗ ಇನ್ನು ಭಗವಂತನ ಭೇದ ಭೇದ ಸತ್ಕಾರ್ಯಕ್ಕೆ ಉಪಯೋಗ ಮಾಡ್ಕೊಡುಗೆ. ಅಂಚನೆ ನಮ್ಮ ದೇಹದ ಎಡ್ಡೆ ಶಕ್ತಿ ಉಂಡು ನನಗ 4 ಜನದ ರಕ್ಷಣೆ ನಮ್ಮ ಮಾಡ್ಕೊಡುಗೆ. ಅಂಚಿತನ ಆ ಒಂದು ಎಡ್ಡೆ ಸದ್ಭಾವ ನಮ್ಮಡ ಭಗವಂತನ ಆರಾಧನೆ ಮಲ್ಪನ ಇಟ್ಟ ದೇವರ ಅನುಗ್ರಹ ಮಲ್ಪಾದ್ಕೊಡ್ತಾರೆ. ಅದರದವರ ವಿಶೇಷವಾದ ಮಹಾದೇವರ ಸೇರಿದ ವರ್ಣಂಚಿನ ಸೇವನೆ ಆ ಬಾಲಕೃಷ್ಣ ದೇವರ ಒಂದು ಸ್ವೀಕಾರ ಮಾಡುತ್ತದೆ. ಈ ಒಂಜಿ ಮಂದಿರದ ಅಧ್ಯಕ್ಷರೊಬ್ಬ ಸರ್ವ ಸದಸ್ಯರೊಬ್ಬ ಮಹಿಳಾ ಮಂಡಲ ಯುವಕ ಮಂಡಲ ಸಾರ್ವಜನಿಕ ಕ್ಷೇತ್ರಗಳು ಏರ್ ಮಾತ ಇನ್ನಿತ ದಿವಸದ ಈ ಒಂದು ಕಾರ್ಯಕ್ರಮಕ್ಕೆ ಪ್ರತ್ಯಕ್ಷವಾದ ಪರೋಕ್ಷವಾದ ಸಹಕಾರ ಕೊಡ್ತೀರ. ಸರ್ವೇರಗಳ ಕೂಡ ಅಗ್ರಕಲ ಮಲ್ಪನ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರಗಳು ಮಾತ್ರ ಉನ್ನತವಾಯಿನ ಸ್ಥಾನಮಾನ ಶೋಭಾಯಾತ್ರಾಯರು ಆ ಶೋಭಾಯಾತ್ರೆ ಸುಂದರ ಪಟ್ಟ ವೈಕಲ ಕುಂದುಕೊರತೆಗಳ ಅಡ್ಡಿ ಆತಂಕಗಳ ಮಾತು ಬರದರಿದ್ದರೆ ಆ ಬಾಲಕೃಷ್ಣ ದೇವರನ್ನ ಪೂರ್ಣಾಶೀರ್ವಾದ ಇರ್ತದೆ. ಸರ್ವರಗಳ ಕೂಡ ಇನ್ನು ಮಲ್ತಿನ ಸತ್ಕರ್ಮ ಅಂತೇಳಿದ ಪರಿಪೂರ್ಣವಾದ ನಮ್ಮ ಸಾಧನೆ ಆ ಬಾಲಕೃಷ್ಣ ದೇವರ ಕ್ಷೇತ್ರದ ಆರಾಧ್ಯ ಮೂರ್ತಿಯಾಯನ ಸ್ವಾಮಿ ಸೋಮನಾಥ ದೇವರ ಗ್ರಾಮ ದೈವಗಳ ಆರಾಧನೆ ಮಲ್ಪನ ಮಾತ ಸತ್ಯಗಳ ಪ್ರಸಾದ ರೂಪಣ ಅನುಗ್ರಹ ಮಲ್ಪಾದಗಳು ಪಡೆದರೆ ಭಕ್ತಿಪೂರ್ವಕವಾದ ಮಲ್ಪನ ಶ್ರೀ ಸೋಮನಾಥ ದೇವರ ವಾದಾರವಿಂದಕ್ಕೆ ಗೋವಿಂದಾರ ಗೋವಿಂದ राजा शिव छत्रपति की जगदम्ब विश्व हिंदू परिषद बजरंग दल इचलकरंजी बजरंग दल जय श्री राम बजरंग दल बजरंग दल इस देश का बल बजरंग दल बजरंग दल जय श्री राम जय श्री राम बजरंग दल छत्रपति शिवाजी महाराज की जय बजरंग दल जय श्री राम बजरंग दल बजरंग दल जय श्री राम बजरंग
छत्रपति शिवाजी महाराज की जय। बजरंग 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 दल दल जय श्री राम श्री राम बजरंग 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 दल दल। ಸರ್ವ ಭಗವದ್ಭಕ್ತರಿಗಳ ಬಾಲಕೃಷ್ಣ ದೇವರ ದರ್ಶನವನ್ನು ಕುರಿತು ಹಗಲಗಲಿನ ಮನಸ್ಸದ ಅಭೀಷ್ಟಗಳ ಸಂಕಲ್ಪಗಳನ್ನು ಮಾತು ನೆರವೇರಿಸುವುದು ಮಲ್ಪನಂಚಿನ ಮಾತ ವೃತ್ತಿ ಉದ್ಯೋಗ ವ್ಯವಹಾರಿಕ ಕ್ಷೇತ್ರದ ಅಭಿವೃದ್ಧಿಯಾದ ದೇಹಗಾವಡ ಶರೀರಗಾವಡ ಬರುತ್ತಿನ ಬೇತ ಬೇತ ಕಷ್ಟಾರಿಷ್ಟ ನಷ್ಟ ದೋಷಗಳನ್ನು ದೇವರ ಪರಿಹಾರ ಉತ್ಪಾದಿಸುವುದು ಸದಾಕಾಲ ಸುಖ ಶಾಂತಿ ನೆಮ್ಮದಿ ಆಯುಷ್ಯ ಆರೋಗ್ಯ ದೇವರ ಕುರಿತು ಆ ಬಾಲಕೃಷ್ಣ ದೇವರನ್ನ ಆಶೀರ್ವಾದ ಸರ್ವ ಭಗವದ್ಭಕ್ತರಿಗೆ ಕಾಲದ ಅಷ್ಟಮೇಳ ಪಾಲ ಪಡೆಯ ದೇವರನ್ನ ಪ್ರಸಾದ ಪಡೆಯ ದೇವರ ಅನುಗ್ರಹ ಪಡೆಯ ದೇವರ ಬೆಟ್ಟಮಲ್ಸೆಯ ಪುಣ್ಯಪ್ರಭವಾನ ಪ್ರಸಾದ ಬಾಲಕೃಷ್ಣ ದೇವರ ಸರ್ವರಿಗಳ ಅನುಗ್ರಹ ಆ ಶೋಭಾಯಾತ್ರೆ ಆಪದ ಸಂದರ್ಭದಲ್ಲಿ ವೈಕುಲ ಕುಂದುಕರ್ತೆಗಳ ಅಡ್ಡಿ ಆದ್ಯತೆಯ ನಿರ್ವಿಘ್ನಪೂರ್ಣವಾದ ದೇವರ ನೆರವೇರ ಸಾಧನೆ ಸರ್ವರಿಗಳ ಆ ಪರಿಪೂರ್ಣವಾದ ಸಾಧನೆ ಬಾಲಕೃಷ್ಣ ದೇವರ ಅನುಗ್ರಹವನ್ನು ಪಾದಕೊಂಡು ಪಡೆದು ದೇವರನ್ನ ಸನ್ನಿಧಾನ ಭಕ್ತಿಪೂರ್ಣವಾದ ಪ್ರಾರ್ಥನೆ ಶ್ರೀ ಬಾಲಕೃಷ್ಣ ದೇವರ ಪಾದಾರವಿಂದಕ್ಕೆ ಗೋವಿಂದ ಗೋವಿಂದ. What?
स्वामी गज्ज गुड़िगज्ज अब्बे मंत्र देवते ಹಾಗೂ ಸತ್ಯ ದೇವತೆಯ ಆರಾಧಕರಾಗಿರುವಂತಹ ನರೇಶ್ ಕುಮಾರ್ ಕುಂಪಳ ಹಾಗೂ ಕೊರಗಜ್ಜ ಸೇವಾ ಸಮಿತಿಯ ಅಧ್ಯಕ್ಷರು ವಿಖ್ಯಾತ ಆತ್ಮೀಯ ಭಗವದ್ಭಕ್ತರು ಅಮ್ಮ ಭಗವತಿ ಹಾಗೂ ಸ್ವಾಮಿ ಕೊರಗಜ್ಜ ಗುಡಿಗಜ್ಜ ಅಬ್ಬೆ ಮಂತ್ರ ದೇವತೆ ಹಾಗೂ ಸತ್ಯ ದೇವತೆಯ ಈ ನೂಲನ್ನು ఆయన ಕೈಗೆ ಕಟ್ಟು. ಸರಿ ಅಮ್ಮ. ಅಯ್ಯೋ ಈ ನೀರು ಕೇಂಡರದ್ದೆ ಇಟ್ಟೆ ಕನಪೆ. ಸರಿ ಮಗ. ಓಡಿ போயிரு. ಅಮ್ಮ ಅಮ್ಮ ನೀನೋಡಿ போயிரு. ಹಂಚಾಂಡ ಇತ್ತೆ ಬತ್ತಿನಾಲಿ ಏರು ಏನಾದಕ್ಕೂ ಒಂದು ಅಮ್ಮ ಬತ್ತದು ನಮಕ ಮಲ್ಲ ಗಂಡಾಂತರ ಉಂಟೊಂದು ಪಂಡಿರು ಅಂದೆ ಹಿರೆಗೆ ಪ್ರಸಾದಲ ಕೈಗೆ ಕಟ್ಟಿರ ನೂಲ್ನ ಕೊಡ್ತೇರು ಅಂದೆ ಕೈ ಕೊರ್ಲೆ ಅಯ್ಯೋ ದೇವರೇ ನೀರಿಗೂ ದಾದಾಂಡು ನಾಳೆ ಒಂಚು ತರ ಮಲ್ತೊಂದುಲ್ಲರು ದಾದಾಂಡಿರಿಗೂ ಹಿರಗೆ ಎಲ್ಲ ಈ ಕಣ್ಣೀರು ತೋಚುಚೆ ತಾಯಿ ಮನೆ ಪೂಜಾರು ಬಲೆ ಅಮ್ಮ ಈ ದುಷ್ಟ ಶಕ್ತಿನ ತೂಲೆ ಎಲ್ಲ ಕಣ್ಣೀರನ್ನು ಏನಾದ್ರು ದೂರ ಮಲ್ಪನ ಒಂದಲ್ಲ ಹಿರಗೆ ಬರ್ಲ ಬಲ್ಲೆ ಸಿಗದ ಕಾಳಿ ಮಂತ್ರದ ಮೂರ್ತಿ ಕಪ್ಪು ರೂಪದ ಅಪ್ಪೆ
ಮಂಟಪದ ನಿರ್ಮಾಣ ಮತ್ತು ನಿರ್ವಹಣೆ ಭುಜಂಗ ಕೊಟ್ಟಾರಿ, ಶ್ರೀ ದುರ್ಗಾ ಆರ್ಟ್ಸ್, ಮಾರಿಗುಡಿ, ಬೋಳಾರ. जगज्जालपालं गजत्कण्ठमालं शरच्चन्द्रबालं महादैत्यकालं नभो नीलकायं दुरावारमायं सुपद्मासहायं भजेऽहं भजेऽहम् सदाम्बोधिवासं गलत्पुष्पहासं जगत्सन्निवासं शतादित्यभासं गदाचक्रशस्त्रं लसत्पीतवस्त्रं हसच्चारुवक्त्रं भजेऽहं भजेऽहम् रमाकण्ठहारं श्रुतिव्रातसारं जलान्तर्विहारं धराभारहारं चिदानन्दरूपं मनोज्ञस्वरूपं धृतानेकरूपं भजेऽहं भजेऽहम् जराजन्महीनं परानन्दपीनं समाधानलीनं सदैवानदीनं जगज्जन्महेतुं सुरानीकहेतुं त्रिलोकैकसेतुं भजेऽहं भजेऽहम् ಬಗ್ಗೆ ಮಾತನಾಡುವೆಯಾ? ಕಳ್ಳತನಕ್ಕೆ ಸಾಮರ್ಥ್ಯದ ಲೇಪ ಕೊಡುವ ಮೂರ್ಖ. ನಿನ್ನ ಶಕ್ತಿ ಸಾಮರ್ಥ್ಯ ಎಷ್ಟು ಎನ್ನುವುದನ್ನು ನಾನು ನೋಡುತ್ತೇನೆ. ನಿನ್ನನ್ನು ತುಂಡು ತುಂಡು ಮಾಡಿ ನನ್ನ ಉದರದಲ್ಲಿ ತುಂಬಿಸಬಲ್ಲೆ. ನನಗೆ ಸರಿ ಸಮಾನವಾದ ಶೂರತ್ವ ನಿನ್ನಲ್ಲಿದೆಯೋ? ಮಾತನಾಡುವಾಗ ಯೋಚಿಸಿ ಮಾತನಾಡು. ಸುಮ್ಮನೆ ಸಾಯಬೇಡ, ಸಾಮಾನ್ಯ ಮೀನೆ. त्रिलोकैकसेतुं भजेऽहं भजेऽहम् कृताम्नायगानं खगाधीशयानं विमुक्तेर्निदानं हरारातिमानं स्वभक्तानुकूलं जगद्वृक्षमूलं निरस्तार्थशूलं भजेऽहं भजेऽहम् समस्तामरेशं द्विरेवाभकेशं जगद्विम्बलेशं हृदाकाशदेशं सदा दिव्यदेहं विमुक्ताखिलेहं सुवैकुण्ठगेहं भजेऽहं भजेऽहम्
ಸರಿ ಸಮಾನವಾದ ಶೂರತ್ವ ನಿನ್ನಲ್ಲಿದೆಯೋ? ಮಾತನಾಡುವಾಗ ಯೋಚಿಸಿ ಮಾತನಾಡು, ಸುಮ್ಮನೆ ಸಾಯಬೇಡ. ಸಾಮಾನ್ಯ ಮೀನೆ ಸಾಯುವುದಕ್ಕೆ ಬಂದಿಲ್ಲ, ನಿನ್ನನ್ನು ಸಾಯಿಸಲು ಬಂದಿದ್ದೇನೆ. ನಿನ್ನ ಆಟಾಟೋಪ ಕೊನೆಗಾಣಿಸುವುದಕ್ಕೆ ಇದೇ ಸರಿಯಾದ ಸಮಯ. ತೋರಿಸು ನಿನ್ನ ಸಾಮರ್ಥ್ಯ. ಬ್ರಹ್ಮದೇವರಿಗೆ ಹಿಂದಿರುಗಿಸಿದರು. ಅದರ ನಂತರ ಬ್ರಹ್ಮದೇವರು ನಾವು ವಾಸಿಸುವ ಜಗತ್ತನ್ನು ಸೃಷ್ಟಿಸಲು ಪ್ರಾರಂಭಿಸಿದರು. ಆತ್ಮೀಯ ಭಗವದ್ಭಕ್ತ ಬಾಂಧವರೇ, ಈ ನಯನ ಮನೋಹರ ದೃಶ್ಯ ರೂಪಕದ ಪರಿಕಲ್ಪನೆ ಮತ್ತು ನಿರ್ಮಾಣ ಹಾಗೂ ನಿರ್ವಹಣೆ ಉತ್ಸವ जगद्विम्बलेशं हृदाकाशदेशं सदा दिव्यदेहम्
ಘಟಕ ಕುಪ್ಪಳ ಮತ್ತು ನವೋದಯ ಫ್ರೆಂಡ್ ಸರ್ಕಲ್ ಊರುಕಟ್ಟೆ. ಹಿಂದೂ ಜಾಗರಣ ವೇದಿಕೆ ಓಂ ಶಕ್ತಿ ಘಟಕ ಕುಂಪಳ ಮತ್ತು ನವೋದಯ ಫ್ರೆಂಡ್ ಸರ್ಕಲ್ ಊರುಕಟ್ಟೆ ಕುಂಪಳ. मधुबन में भले कान्हा किसी को पीस मिले, मन तो राधा के ही प्रेम के हैं फूल खिले, इसलिए राधा चले, इसलिए राधा चले, बिना सोचे समझे, इसलिए राधा चले, इसलिए राधा चले. जानी है राधा मन की रानी है, गोपियाँ आनी जानी है राधा मन की रानी है. सांझ सखारे जमुना किनारे राधा राधा ही गाना पुकारे. ರೂಪಕದ ನಿರ್ಮಾಣ ಭಾರತ ಆರ್ಟ್ಸ್ ಉಳ್ಳಾಲ. ಲೀಲಾಮೂರ್ತಿ ಶ್ರೀಕೃಷ್ಣನ ಲೀಲಾ ವಿನೋದದ ಸುಂದರ ಕಥಾನಕ ಭಕ್ತ ಕುಚೇಲ. ಸಾಂದೀಪನಿ ಮುನಿ ಆಶ್ರಮದಲ್ಲಿ ಕೃಷ್ಣ ಬಲರಾಮರ ಸಹಪಾಠಿಯಾಗಿದ್ದವ ಬಡ ಬ್ರಾಹ್ಮಣ ಸುಧಾಮ. ಬಡತನದ ಬೇಗೆಯಲ್ಲಿ ಮಿತ್ರರ ಪ್ರೇಮದ ವಿಶ್ವಾಸದೊಂದಿಗೆ ಬಂದೆನು. ಅರಮನೆಯ ಮುಂದೆ
ಪ್ರಸ್ತುತಪಡಿಸುತ್ತಿದ್ದೇವೆ. ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ, ಸ್ವಾಮಿಯೇ ಶರಣಮಯ್ಯಪ್ಪ. ಅಣ್ಣ, ನನಗಿನ್ನು ನಡೆಯಲು ಸಾಧ್ಯವಾಗುತ್ತಿಲ್ಲ. ತುಂಬ ಬಾಯಾರಿಕೆ ಆಗುತ್ತಿದೆ ಅಣ್ಣ. ಅಯ್ಯಪ್ಪ, ನನಗಿನ್ನು ನಡೆಯಲು ಸಾಧ್ಯವಾಗುತ್ತಿಲ್ಲ. ಇನ್ನು ಎಷ್ಟು ದೂರ ಇದೆ ಅಣ್ಣ? ಏನಾದರೂ ಇನ್ನು ನಾವು ಸ್ವಲ್ಪ ದೂರ ಹೋಗಲೇಬೇಕು ಕಂದ. ಇನ್ನು ಆ ಸ್ವಾಮಿಯ ದರ್ಶನ ಮಾಡಿ ನಮ್ಮ ಹಸಿವೆ, ಬಾಯಾರಿಕೆ, ಕಷ್ಟ ಎಲ್ಲವನ್ನು ಮರೆಯುವ. ಬಾ ತಂಗಿ, ಬಾ. ನನಗೆ ಆಗುತ್ತಿಲ್ಲ ಅಣ್ಣ. ಇಷ್ಟು ದೂರ ನಡೆದು ಬಂದು ಸಾಕಾಗಿ ಹೋಗಿದೆ. ದಾರಿಯಲ್ಲಿ ಯಾರೂ ಕೂಡ ಸಿಗುತ್ತಿಲ್ಲ. ದಾರಿ ತಪ್ಪಿ ಹೋಗಿದ್ದೇವೆ ಅಣ್ಣ. ಹೇಳು, ಯಾಕೆ ಇನ್ನು ಶಬರಿಮಲೆ ಸಿಗುತ್ತಿಲ್ಲ? ನನಗೆ ಹೆದರಿಕೆ ಆಗುತ್ತಿದೆ ಅಣ್ಣ. ನೀನು ಹೆದರಬೇಡ ಕಂದ, ಇನ್ನು ಸ್ವಲ್ಪ ದೂರ ಬಾ. ಇಲ್ಲಿ ಆದರೂ ನೀರು ಸಿಗಬಹುದು. ನಾನಿದ್ದೇನೆ. ಬಾ, ಇನ್ನು ಸ್ವಲ್ಪ ದೂರವಷ್ಟೇ. ನಡೆದುಕೊಂಡು ಸಾಗೋಣ. ಸ್ವಾಮಿಯೇ ಶರಣಮಯ್ಯಪ್ಪ. ನಿಷ್ಕಲ್ಮಶ ಭಕ್ತಿಯಿಂದ ವ್ರತಾಚರಣೆ ಮಾಡಿದರೆ ಆ ಸ್ವಾಮಿಯ ಆಶೀರ್ವಾದ ಸದಾ ನಮ್ಮ സന്നിധാനം ഇന്നിവിടെ താഴ്വരയിൽ എന്നേകാന്ത സഞ്ചാരം. ശരണം ശരണം എൻ്റെ സ്വാമി, എൻ്റെ വിളിയൊന്ന് കേൾക്കെൻ്റെ സ്വാമി. ഇരുമുടിയേൽക്കൂ സ്വാമി, എൻ്റെ പാദങ്ങൾ നോവുകയല്ലോ. പാടിഞ്ഞിരുമ്പിയാകെ മലങ്കാറ്റേ തുലയുകയാ. കാട്ടാനകളുടെ മേട്ടി കരിമ്പുലിയുടെ മുകൾ കേട്ടു.
ಹಾಗೆ ಸಂತಚಂದದ ಸೇವೆಗೆ ಸಂದೇಹ ಬಂದಲಕ್ಷಣ ಆಚರಣೆ ಬಳಗ ಕುಂಪಲ ಇದರ ಸ್ಥಾಪಕ ಅಧ್ಯಕ್ಷರ ಸತ್ತು ಚಿತ್ರ ನಾಸಿಕ ಬ್ಯಾಂಡ್ದ ಬಗ್ಗೆ ಸ್ವರ ಹಿರಿಯ ರಚನ ಬಗ್ಗೆ ಬಳಗ ನಮ್ಮ ಮಂದಿರದ ಆಧಾರ ಬಳಗಾಗಿ ಕೂಡಲಿಂಗಿ ಸೌಂದಲು ಮಂದಿರದ ಪ್ರವಾದ ರಿಕ್ಲೆಗೆ ಗೌರವದ ಸ್ಮರಣಿಕೆ ಮೇಲೆ ಅದೆಷ್ಟೋ ದಾನವರ ವಧೆ ಮಾಡಲು ಕಲಿತೇವೆ. ನಮ್ಮನಿಂದ ವಿಶೇಷ ವರ ಪಡೆದ ನಾನು ಇನ್ನು ಅಮರ ಅಮರ. ದೇವತೆಗಳನ್ನೆಲ್ಲ ನನ್ನ ಗುಲಾಮರನ್ನಾಗಿ ಮಾಡುತ್ತೇನೆ. ಬ್ರಹ್ಮನ ಸೊತ್ತು ನನ್ನ ಬಳಿ ಇರುವಾಗ ನಾನೇ ಬ್ರಹ್ಮ, ನಾನೇ ವಿಷ್ಣು, ನಾನೇ ಮಹೇಶ್ವರ. ನನಗೆಲ್ಲೂ ಯಾರ ಭಯವಿಲ್ಲ. ದಾನವ ಕುಲಕ್ಕೆ ನಾನೇ ರಾಜ, ನಾನೇ ಅಧಿಪತಿ, ನಾನೇ ಪರಮೇಶ್ವರ. ಹೀಗೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ಧಾರಿಕಾಸುರನನ್ನು ಮಣಿಸಲು ಇಂದ್ರಾದಿ ದೇವತೆಗಳು ಬ್ರಹ್ಮ, ವಿಷ್ಣು, ಮಹೇಶ್ವರರಲ್ಲಿ ಭೇಟಿಯಾಗಿ ಧಾರಿಕಾಸುರನನ್ನು ದಮನ ಮಾಡಲು ವಿಜ್ಞಾಪಿಸುತ್ತಾರೆ. ಬ್ರಹ್ಮನ ವಿಶೇಷ ವರದಿಂದಾಗಿ ನಮ್ಮಿಂದ ಇದು ಸಾಧ್ಯವಿಲ್ಲ, ಇದಕ್ಕೆ ಕಾಲವೇ ಉತ್ತರ ಕೊಡುತ್ತದೆ ಎಂದು ತಿಳಿಸುತ್ತಾರೆ. ಒಂದು ಕಾಲಕ್ಕೆ ಆತನ ಪಾಪದ ಕೊಡ ತುಂಬಿದಾಗ ತನ್ನ ಅಂತ್ಯ ತಾನೇ ಕಾಣುವುದು ಎಂದು ತಿಳಿಸುತ್ತಾರೆ. ಧಾರಿಕಾಸುರನಿಗೆ ಒಂದು ವಿಶೇಷ ವರವಿರುತ್ತದೆ. ಆತನ ಎದುರು ಯಾರು ಯುದ್ಧ ಮಾಡುತ್ತಾರೋ ಅವರ ಅರ್ಧ ಶಕ್ತಿಯು ಧಾರಿಕಾಸುರನಿಗೆ ವರವಾಗುತ್ತದೆ. ಆದರೆ ಶ್ರೀದೇವಿ ಭಗವತಿ ಭದ್ರಕಾಳಿ ರೂಪದಲ್ಲಿ ಧಾರಿಕಾಸುರನನ್ನು ವಧೆ ಮಾಡಲು ಅವತಾರವೆತ್ತುತ್ತಾಳೆ. ಇದನ್ನು ತಿಳಿದ ಧಾರಿಕಾಸುರನು ಒಂದು ಹುಂಜ ಕೋಳಿಯ ರೂಪದಲ್ಲಿ ವೇಷ ಧರಿಸಿಕೊಂಡು ಅಲೆದಾಡುತ್ತಾನೆ. ಭದ್ರಕಾಳಿಯು ಈ ಹುಂಜದ ರೂಪದಲ್ಲಿ ಇರುವ ಧಾರಿಕಾಸುರನನ್ನು ಗುರುತು ಹಿಡಿಯುತ್ತಾಳೆ. ನಿನ್ನ ರೂಪ ಮರೆಸಿ ತಿರುಗಾಡಿದರೆ ನನಗೆ ನಿನ್ನ ಪರಿಚಯ ಸಿಗುವುದಿಲ್ಲವೆಂದು ಅಂದುಕೊಂಡಿರುವೆ. ಬಾ ಮುಂದಕ್ಕೆ, ನಿನ್ನನ್ನು ನಾನು ಸುಮ್ಮನೆ ಬಿಡಲಾರೆ. ಬಾ. ನಿನ್ನ ವಧೆ ಮಾಡಲೆಂದೇ ನಾನು ಬಂದಿದ್ದೇನೆ ನೋಡು. ಶ್ರೀರಕ್ಷೆ ಸದಾ ನಿಮ್ಮ ನಮ್ಮ ಮೇಲಿರಲಿ. ಲೋಕ ಸುಖಿನೋ ಭವಂತು. ಈ ಮಂದಿರದ ಕುಂಭಲಾಷ್ಟಮಿ ಉತ್ಸವದ ನೆಚ್ಚಿನ ಈಗಲ ಕುಜಮಗಂಧದ ಆತ್ಮೀಯ ಸಂಸ್ಥೆ ಕೃಷ್ಣ ದೇವರನ್ನ ಅನುಗ್ರಹ ಏಪಲ ಪಡೆ ಈ ಕುಂಭಲಾಷ್ಟಮಿ ಉತ್ಸವದ ವಿಶೇಷ ಮೆರೆದು ನೆಚ್ಚಿನ ಕೂಟಾಗ ಈಗಲ ಮಂದಿರದ ಪರವಾದ ಉಡಲ್ದಿಂಜಿ ಸುಲ್ಮೆಲ್ಲದ ಒಟ್ಟಿಗೂ
ಕಾದು ಉಸುರುಡ್ಲ ಇಸದುಸುರ ನಿನ್ನಂಚಿನ ಮರಿಜಾತಿಯನ್ನತ್ತು ಎನ್ನ ದುರಿಪುನು ಕೇಂದು ಪನಿಪೊಪ್ಪು ಉಂಟಂದ ಪಾಲನೆತ್ತಿನಾಲು ಈ ಆಗ ಇನಿಯನ್ನ ಸದಲು ಉಂಟಿನ ನಿನ್ನ ಅದರದಿನ ಬಿಸಾದಿಗೆ ಉತ್ತರಗಾಯಿನೇ ನಿನ್ನ ಮಾಲಾದಿನ ಪಾದಿರೋ ನಿನ್ನ ಬಿತ್ತಳ್ಳೊಪ್ಪಳು ಎಂಕಲ್ಲ ಬಿಲೆ ಪರ್ವತದ ಎತ್ತರವು ಏರ್ಕದುಪ್ಪುನಗ ನಿಕ್ಲಗೆ ದಾಯ ಪೋಡಿಡು ದಾಯ ಬರಿಪೊಡು ಅಂದಿಯ ಪತ್ತೆರ ರಚ್ಚನೆದು ಬೋಡಾದು ಪತ್ತು ಅವತಾರ ಎತ್ತದು ನಿತ್ಯ ಲಕ್ಷ್ಮಿಯಪ್ಪನ ಸೂರ್ಯಡುಪ್ಪನ ಶ್ರೀ ನಾರಾಯಣ ದೇವರನ್ನು ಬೆರೆದು ಕೊಂಬುದು ಮುಂಚಿನ ಬರಸಲು 14 ಲೋಕನು ಬಲಿ ಬರ್ಪಾವುನ ಈ ಗರುಡನ ಬೆಲೆನು ಲೋಕವು ಲೋಕನೇ ಪುಗರ್ನಗ ನಿಕ್ಕತಿರಿಯಂದ ಪಕ್ಕಿನ ಮಲ್ಪಾದು ಕಣ ನೀಡಿದ ಕಂಗರನು ಕೈಲೆಕ್ಕಾಯಿನ ಕುಳಿತುಕೊಂಡು ಮುದುನಿಕನ ನ್ಯಾಯನ ಮುದುನಿಕನ ಧರ್ಮನ ಕರುಡ ಅಟ್ಟೊಗೆ ಎಲಿ ಬತ್ತಂಡ ಎಲಿನ ಗಿಡಪುಡ ತಂದೆ ಇಲ್ಲನು ಪೊತ್ತಾವರೆ ಬಲ್ಲಿ ಅಲ್ಲಿ ತಾವರ ಏರ ಒರಿ ಮಲ್ತಿ ತಪ್ಪುಗು ಇಡೀ ನಾಲ್ಕುಲಗೂ ಉಪಟ್ಟುಕೊಳ್ಳ ಏರಾವರಿ ಮತ್ತಿನ ತಪ್ಪು ಖಂಡಿತ ಅತ್ತು ನಿನ್ನನೆ ಪಡೆಯೇ ಆ ಕಾಳಿಂಗ ಮತ್ತಿನ ತಪ್ಪು ಅವು ಎಂಕಲ ತಿಳಿದಿಡು ಕಡಲ್ದ ಉಡಲ್ಡು ಅಮೃತಲ ಈಸಲ ಉಪ್ಪುನ ಏತು ಸತ್ಯನ ಅಂಜನೆ ಎನ್ನ ಅಪ್ಪನ ಮಟ್ಟೆಂಡು ಎದ್ದೆತ್ತಿನಲ ಉಲ್ಲ ಹಾಡುದಲ ಉಲ್ಲ ಐತ ಗೇರು ಎಂಕಿಜ್ಜಿ ಒಡವುನ ಪೊತ್ತಗು ತಿಗದ ಇನ್ನನ್ನು ಕೊಡದ್ದು ತಿಂದು ಎನ್ನ ಪಂಚಿನ ಹಿಂಜಾವೆ ಏರಿಯ ಈ ಒಡಗುಡು ಜೀವ ಕಡಿಯೊಂದು ಪುಡ ಪೊರ್ತುಡು ನೀತಿದ ಪಾತ್ಯರ ತಿಗಲೆದು ಕಾರು ನೀವೇ ತರೆಕಂತ ಪಾರ್ದು ಜಾರು ಮುತ್ತು ಅಯ್ಯೋ ಅಯ್ಯೋ ಬೊಚ್ಚಿ ಏನಾರು ಚಿನ್ನಡ ಬೊಚ್ಚಿ ಸೌಕರ್ಯ ಸುತ್ತಲು ಕೊನೆತ್ತಿನ ಶಾಪ ಯಮುನದ ಕಲೆಕ ಬತ್ತಡ ಭಸ್ಮಾದ ಪೋಲ ಎಲ್ಲೆಡೆ ಸರಿತ ದಿನ ಆಯ ಪಂಡ ಶ್ರೀಕೃಷ್ಣ ಜನ್ಮಾಷ್ಟಮಿ ಮೊಸರು ಕುಡಿಕೆ ಉತ್ಸವದ ಶೋಭಾಯಾತ್ರೆ ವಿಶೇಷವಾಗಿ ರಂಜನ ಕಲ್ಪನಾ ಶ್ರೀ ಸ್ವಾಮಿ ಕೊರಗಜ್ಜ ಅಯ್ಯಪ್ಪ ಭಕ್ತ ವೃಂದದಲ್ಲಿ ನಮ್ಮ ಸರಿತ ಬಂದಿருந்து ಗೌರವದ ಮಾನಾದಿಗೆ ಮಹಾಭಾರತದ ಕಥೆಯಲ್ಲಿ ಪದ ನಾಟ್ಯ ಅಭಿನಯ ದೊಡ್ಡವು ಸಂಭಾಷಣೆ ದೊಡ್ಡವು ಬಂದವ ಸಾಮಾನ್ಯನೆಂದು ಭಾವಿಸಬೇಡ. ಮಾಲಿನೇ ಸುತನಾದ ಮಹಿಷಾತ್ರಲಿದ್ದೇನೆ. ನಾಥಪೀಠವನ್ನು ನನಗೆ ಒಪ್ಪಿಸಿದರೆ ಲೇಸು. ಎಲವ ಮಹಿಷನೇ ಕೇಳು. ಓ
ಸ್ವರ್ಗದ ಪದವಿಯು ಶತ ಯಾಗಗಳಿಂದಾಗಿ ತ್ರಿಮೂರ್ತಿಗಳ ಮನಸ್ಸನ್ನು ಮೆಚ್ಚಿಸಿ ನಮಗೆ ದೊರಕಿದೆ. ಪುಕ್ಕಟೆ ಸಿಗುವಂಥ ಸ್ವರ್ಗದ ಭಾಗ್ಯ ಅಲ್ಲ. ಹಿಂದಕ್ಕೆ ತರಲು ಆಸೆಯನ್ನು ಬಿಡು. ಸಾಹಿತಿ 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 ಪೀಠವನ್ನೇರಿದವನಿದ್ದೇನೆ. ಓಯ್ ಸೂರ್ಯಚಂದ್ರನೇ, ಇನ್ನೇನಿದ್ದರೂ ನನ್ನ ಮಾತನ್ನು ನೀವು ಪಾಲಿಸಬೇಕು. ಇನ್ಯಾಕೆ ತಡ, ಸ್ವಲ್ಪ ವಿಶ್ರಾಂತಿಯನ್ನು ಪಡೆಯುತ್ತೇನೆ. ಪಾವನ ಚರಿತೆ ನೀನೇ ಕಾವುದು ಕರುಣದಿ ನಮ್ಮನು ಮಾತೆ ಭಾವಶುದ್ಧಿಯೊಳಿಂದು ಬಲವ ತಾಯಿ ನಾವು ಮರಿಗೊಂಡೆವು ಕರುಣಿತ ಭಯವ ದೇವಿಗೆ ಚರಿತೆ ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು, ರಕ್ಷಿಸಬೇಕು ತಾಯೇ, ರಕ್ಷಿಸಬೇಕು. ಅಮ್ಮ, ಸಿಂಹವಾಹಿನಿಯಾಗಬೇಕು ತಾಯೇ, ಸಿಂಹವಾಹಿನಿಯಾಗಬೇಕು ತಾಯೇ, ಸಿಂಹವಾಹಿನಿಯಾಗಬೇಕು. ಸಿಂಹವಾಹಿನಿಯಾಗಿ ದೇವಿಯೋ ಸಿಂಹವಾಹಿನಿಯಾಗಿ ದೇವಿಯೋ ಸಮ್ಮನಿಸಬೇಕು ಕಳರಾಗನು ತಲ್ಲಿ ಹರಿದು ನಡುನಡುಗು ಒಂದದಿ ಗಮ್ಮನ ಇದೆ. ಜಯ ಜಯ ಸರ್ವಾರ್ಥ ಸಾಧಿಕೆ, ಜಯ ಜಯ
ವಿರಾಮದ ಸ್ಥಳ ಆರಂಭ 1 ನಿಮಿಷದ ಮೂಲಕ ಈ ಶೋಭಾಯಾತ್ರೆಯಲ್ಲಿ ಮೊಸರುಗುಡಿಕೆ ಉತ್ಸವದ ಮೆರವಣಿಗೆಯಲ್ಲಿ ವಿಶೇಷವಾದಂತಹ ರಂಜನೆ ನೀಡ್ತಾ ಇದ್ದಾರೆ SKP ಟೈಗರ್ಸ್ ಕೊಪ್ಪಳ. ಸೌಭಾಗ್ಯ ಅಂತಹ 26 ವರ್ಷಗಳಲ್ಲಿ ಪೂರೈಸಿ ಇವತ್ತು ಪಕ್ಷದ ಇಷ್ಟಾರ್ಥಗಳನ್ನು ಮಾಡಿದಂತಹ ಗುರುನಾಯಕ ಶ್ರೀಕೃಷ್ಣನ ವೈಭವದ ಶೋಭಾಯಾತ್ರೆ ಭವ್ಯ ಶೋಭಾಯಾತ್ರೆ ಇದೀಗ ಶಿವನಿಂದ ಹೊರಡ್ತಾ ಇದೆ. ಭಕ್ತರ ಇಷ್ಟಾರ್ಥವನ್ನು ಸ್ತುತಿ ಮಾಡಿ ಜಗ ರಕ್ಷಕ ಎಂದು ಖ್ಯಾತಿ ಕೊಂಡಿರುವಂತಹ ಜಗದ್ಗುರುನಾಯಕ ಶ್ರೀಕೃಷ್ಣನ ಉತ್ಸವದ ಭಕ್ತಿಯ ಭಕ್ತರಿಗೆ ಇದೀಗ ಮಂದಿರದಿಂದ ಹೊರಟಾಗಿದೆ. ಈ ಭವ್ಯ ಮೆರವಣಿಗೆ ಮಂದಿರದಿಂದ ಹೊರಟು ಶಾಲಾ ಮೈದಾನ ಅಲ್ಲಿಂದ ಚೈತನ್ಯ ನಗರವರೆಗೆ ಹೋಗಿ ಹಿಂದಿರುಗಿ ಎಲ್ಲ ಕಾರ್ಯಕ್ರಮಗಳು ಈಗಿನ ವಿವಿಧ ಬಂಧುಗಳು ಅವರನ್ನು ಹಿರಿಯರ ಪ್ರತಿಗೆ ಪಾತ್ರರಾಗಬೇಕಾಗಿ ವಿನಂತಿಸುತ್ತಾ ಇದೆ. ಬೆಳಗ್ಗೆ ಎಂದರೆ ವಿವಿಧ ವೈದಿಕ ಧಾರ್ಮಿಕ ಕಾರ್ಯಕ್ರಮಗಳು ಸಂಪನ್ನಗೊಂಡು ಇದೀಗ ಉತ್ಸವ ಅಂಗಣದಿಂದ ಉತ್ಸವ ಮೂರ್ತಿಯ ಪೂಜೆ ಮೆರವಣಿಗೆ ಕೊಡುತ್ತಾರೆ.
ನಲ್ಗೊಂಡ